ಕ್ಷೇತ್ರದ ಮಾತಾ ಕಡೆಕ್ಲ ಪೋಯರೆ ಆ ಒಂದಿನ ಕಾರಣ ತಾನು ಕನಬೈದಿನ ಅನುದಾನಗ ತಕ್ಕ ಕೆಲಸ ಆವೊಂದುಂಡು ಕ್ಷೇತ್ರಡು ದಾದಾಂಡಲ ಸಮಸ್ಯೆಲು ಉಂಡಾ ಪಂಡು ತೆರೆಯೊಂದು ತನ್ನ ಗಮನ ಕನಬರಡು ಪನ್ಪನ ಉದ್ದೇಶಡು ಗ್ಯಾರಂಟಿ ಸಮಿತಿಗೆ ಜವಾಬ್ದಾರಿ ಕೊರೊಂದುಲ್ಲೆ ಪಂಡದು ವಿಧಾನಸಭಾ ಅಧ್ಯಕ್ಷರು ಶಾಸಕರು ಯುಟಿ ಖಾದರ್ ತೆರಿಪಾದರು. ಬೆಳ್ಮ ಗ್ರಾಮ ಪಂಚಾಯತ್ ದೇರಳಕಟ್ಟೆ ಕಚೇರಿ ಸಭಾಂಗಣಡು ಗುರುವಾರ ಕಾಂಡೆ ಪಂಚ ಗ್ಯಾರಂಟಿ ಯೋಜನೆಲದ ಪ್ರಗತಿ ಪರಿಶೀಲನಾ ಸಭೆತ ಗುರ್ಕಾರ್ಮಿನ ವೆಸೊಂದು ಪಾತೆರ್ನ ವಿಧಾನಸಭಾ ಅಧ್ಯಕ್ಷರು ಶಾಸಕರು ಯುಟಿ ಖಾದರ್ ಕ್ಷೇತ್ರದ ಕುಂದುಕೊರತೆ ಪರಿಶೀಲನೆಗೆ ಗ್ಯಾರಂಟಿ ಸಮಿತಿಗೆ ಜವಾಬ್ದಾರಿ ಕೊರೊಂದುಲ್ಲ ಪಂಡು ತೆರಿಪಾದು ಜನಸಾಮಾನ್ಯರು ಬೊಕ್ಕ ಸಮಾಜದ ಕಟ್ಟಕಡೆತ ವ್ಯಕ್ತಿಗೂ ಉಪ್ಪುನ ಯೋಜನೆಲು ಇಂದ ಆದಿತ್ತದು ಅರ್ಜಿನೆ ಪಾಡಂದಿನಕ್ಲು ಗ್ರಾಮೀಣ ಪರಿಸರಡು ನನಲ ಉಲ್ಲಿರು ಅಂಚಾದು ಜನಪ್ರತಿನಿಧಿನಕ್ಲು ಬೊಕ್ಕ ಅಧಿಕಾರಿಲು ತಂಡ ಅದು ಕೆಲಸ ಮಲ್ತಂಡ 100% ಗುರಿ ತಲುಪರೆ ಸಾಧ್ಯ ಪಂಡು ತೆರಿಪಾಯರು. ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯನ್ನ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಸಭಾಪತಿಗಳಾದ ಶ್ರೀಯುತ ಯುಟಿ ಖಾದರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಾಹೇಬರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಉಳ್ಳಾಳ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ರಫೀಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಎಲ್ಲ ಇಲಾಖೆಯವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ನಾನು ದೇವಣ್ಣ ಶೆಟ್ಟಿ ಅಂತ ಓನಜೆ ಪಂಚಾಯತ್ ಮೆಂಬರ್ ಆಗಿದ್ದೀನಿ. ನಾನು ಉಳಿರಾಜೇಶ್ವರ ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಪಂಚಗ್ಯಾರಂಟಿಯ ಸದಸ್ಯರಾಗಿದ್ದರು. ಬಶೀರ್ ಅರೇಕಳ ಮಾಜಿ ಸದಸ್ಯರು. ನಾನು ಅಭೀಷ್ ಅಂತ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ನಾನು ಮೆಸ್ಕಾಂ ಸಲಹಾ ಸಮಿತಿಗೆ ಸದಸ್ಯರಾಗಿದ್ದೆ. ಈ ಸಲ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿದ್ದೇನೆ. ಸಲಾಂ ಕೇಸರಿ ರೋಡ್ ತಲಪಾಡಿ ಗ್ರಾಮದ ಮಾಜಿ ಪಂಚಾಯತ್ ಸದಸ್ಯರು. ನಾಗಉಚ್ಚಿಲು ಸೋಮೇಶ್ವರ ಗ್ರಾಮ. ನಮಸ್ತೆ ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣದಿಂದ ಗೀತಾ ಶೆಟ್ಟಿ ಸಿಆರ್ಪಿ ಪಿಲಾರ್. ನಮಸ್ತೆ ಸರ್. SRTCಯಿಂದ ಅಸಿಸ್ಟೆಂಟ್ ಮ್ಯಾನೇಜರ್. ನಮಸ್ತೆ ಸರ್. ಜಿಲ್ಲಾ ಉದ್ಯೋಗಾಧಿಕಾರಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಂಗಳೂರು ಯಚರಪ್ಪ ಬಡಿಗೇರ್ ಅಂತೇಳಿ ಯುವ ನಿಧಿಯನ್ನು ನಮ್ಮಿಂದ ಅನುಷ್ಠಾನ ಆಗುವಂಥ ಒಂದು ಕಾರ್ಯಕ್ರಮ. ಮೇಲ್ವಿಚಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಗ್ರಾಮಾಂತರ ಯೋಜನೆ. ನಮಸ್ತೆ ಸರ್. ಶ್ರೀಮತಿ ಲೋಲಾಕ್ಷಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಂಗನವಾಡಿ ಮೇಲ್ವಿಚಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಟ್ಲ ಯೋಜನೆ. ಇವರು ನಮ್ಮ ಸ್ಟಾಫ್ ಸರ್ ಸುಲೋಚನಾ ಅಂತ ಹೇಳಿ. ಮೊಹಮ್ಮದ್ ರಫೀಕ್ ಆಹಾರ ನಿರೀಕ್ಷಕ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಳ್ಳಾಲ ತಾಲೂಕು ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಪಾತ್ರೊಂದು ತಾಲೂಕುಡು ಸೊನ್ಪದಡ್ಡು ಶೇಕಡ ಅನುಷ್ಠಾನ ಆತದು 80% ಫಲಾನುಭವಿಲೆಗೆ ಕೆಲವು ಸಮಸ್ಯೆಲು ಉಂಟು. ಇದರ ಬಗೆಟ್ ಅಧಿಕಾರಿಗಳ ಪಾತ್ರಕತೆ ನಡಪಾದು ಪರಿಹಾರಗೆ ಪ್ರಯತ್ನ ಬರ್ಪ ಅಂಚನೆ ಸಮಸ್ಯೆ ಇತ್ತಿನಕ್ಲು ತಂಕ್ಲನ ಮೊಬೈಲ್ ನಂಬರ್ ಕೊರಿಯರಂಡ ಅಕ್ಲನ ಇಲ್ಲಡನೆ ಪೋದು ಪಾತಿರುವ ಪಂಡ ತೆರಿಪಾಯರು. ಸಿದ್ದರಾಮಯ್ಯವರ ನೇತೃತ್ವದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ. ಈ 5 ಯೋಜನೆಗಳು ಬಡವರ ಪಾಲಿಗೆ ಮುಟ್ಬೇಕೆಂಬ ಉದ್ದೇಶದಿಂದ ಜಿಲ್ಲಾವಾರು ಮತ್ತು ತಾಲೂಕು ಮಟ್ಟದಲ್ಲಿ ಸಹ ಕಮಿಟಿಯನ್ನು ಮಾಡಿದ್ದಾರೆ. ಒಂದು ತಾಲೂಕು ಮಟ್ಟದ ಒಂದು ಕಮಿಟಿಗೆ 14 ಸದಸ್ಯರನ್ನು ಸಹ ನೇಮಕ ಮಾಡಿದ್ದಾರೆ. ಈ ಒಂದು ಯೋಜನೆ ಯಾರಿಗೆಲ್ಲ ಮುಟ್ಲಿಲ್ಲವೋ ನಮ್ಮಲ್ಲಿ 92% ಅನುಷ್ಠಾನ ಈಗಾಗಲೇ ಆಗಿದೆ. ಇನ್ನು ಉಳಿದ 8% ಕೆಲವು ಸಮಸ್ಯೆಗಳು ಇವೆ. ಅದರಲ್ಲಿ 1-2% ಜನರಿಗೆ ಕೆಲವೊಂದು ಅನುದಾನ ಬರ್ತದೆ. ಈಗ ರೇಷನ್ ಕಾರ್ಡ್ನ ಏನು ಅಮೌಂಟ್ ಇದೆ ಅದು ಬಿದ್ದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರುವುದಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದರೆ ಆ ರೇಷನ್ ಸಂಬಂಧಪಟ್ಟ ಅನುದಾನವನ್ನು ಯಾಕೆ ಬರಲಿಲ್ಲ ಅಂತ ಹೇಳಿ ನಾವೊಂದು ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಈಗ ಚರ್ಚೆ ಮಾಡಿ ಅದಕ್ಕೆ ಬೇಕಾದ ಪರಿಹಾರವನ್ನು ನಾವೆಲ್ಲರೂ ಸೇರಿ ಅಧಿಕಾರಿಗಳು ಮತ್ತು ಈ ಪಂಚ ಯೋಜನೆಗಳ ಒಂದು ಸಮಿತಿ ಇದೆ, ನಾವು ಒಟ್ಟಿಗೆ ಕೂಡಿ ಮಾಡೋಣ. ಈ ಒಂದು ಸಭೆಯನ್ನು ನಮ್ಮ ಕ್ಷೇತ್ರದ ಶಾಸಕರು ರಾಜ್ಯದ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರ ನೇತೃತ್ವದಲ್ಲಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಮ್ರ ವಿನಂತಿ. ಪ್ರಥಮ ಸಭೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ
ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರಫೀಕ್ ಅಮ್ಲಮಗರ್ ಅವರೇ, ನಮ್ಮ ಇವತ್ತು ಸಭೆಯಲ್ಲಿ ಉಪಸ್ಥಿತವಾದ ಉಳ್ಳಾಲ ನಗರಸಭೆಯ ನೂತನ ಅಧ್ಯಕ್ಷ ಅಂತ ಶಶಿಕಲಕ್ಕನವರೇ, ಉಪಾಧ್ಯಕ್ಷ ಅಂತ ಸಪ್ನ ಹರೀಶ್ ರವರೇ, ವಿವಿಧ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಸಮಿತಿಯ ತಾಲೂಕು ಮಟ್ಟದ ಸದಸ್ಯರೇ, ಪ್ರಪ್ರಥಮವಾಗಿ ನಮ್ಮ ತಹಶೀಲ್ದಾರ್ ಅವರೇ, ಇದು ಅಧಿಕಾರಿ, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರೇ, ನಾನು ಪ್ರಪ್ರಥಮವಾಗಿ ಎಲ್ಲ ನೀವು ಕರ್ನಾಟಕ ಸರ್ಕಾರ ನಿಮ್ಮನ್ನು ಇವತ್ತು ಈ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಜವಾಬ್ದಾರಿ ಕೊಟ್ಟಿದೆ. ನಿಮ್ಮನ್ನು ಈ ಸಂಬಂಧ ಅಧಿಕಾರಿಗಳನ್ನು ಎಲ್ಲರೂ ಕೂಡ ನಾನು ಅಭಿನಂದಿಸಿ ನನ್ನ ಶುಭಾಶಯ ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ನೀವೆಲ್ಲರೂ ಕೂಡ ಇರುವವರು ಅನುಭವಿಸ್ತೇನೆ, ತಾವಿದ್ದೀರಿ. ಒಂದಲ್ಲೊಂದು ರೀತಿಯಿಂದ ಸಾಮಾಜಿಕವಾದ ಕೆಲಸಗಳಲ್ಲಿ ಅಥವಾ ಪಂಚಾಯತ್ ಸದಸ್ಯರಾಗಿ, ಪಂಚಾಯತ್ ಅಧ್ಯಕ್ಷರಾಗಿ, ವಿವಿಧ ಸಂಘ ಸಂಸ್ಥೆ ಕೆಲಸ ಮಾಡಿಕೊಂಡು ಯಾವ ರೀತಿ ಜನಪರವಾಗಿ ಕೆಲಸ ಮಾಡಬೇಕಂತ ಹೇಳಿಕೊಂಡು ಎಲ್ಲ ಕೂಡ ಅನುಭವ ಇರುವಂಥ ಸದಸ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಮಿತಿ ಇವತ್ತು ಅಧ್ಯಕ್ಷರು ಸಹ ಎಲ್ಲ ಒಗ್ಗಟ್ಟಾಗಿದ್ದುಕೊಂಡು ಅಧಿಕಾರಿ ಜೊತೆ ಒಗ್ಗಟ್ಟಿನ ಮುಖಾಂತರ ಒಂದು ಟೀಮ್ ವರ್ಕ್ ಆಗಿ ತಾವು ಇವತ್ತು ಕೆಲಸ ಮಾಡಬೇಕು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದರೆ ಅದರ ಪ್ರಯೋಜನ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಆದ ಕಾರಣ ಇದು ನಿಮ್ಮ ಒಂದು ಆಲೋಚನೆ ಬರಬೇಕು. ನಾವು ಜನಸಾಮಾನ್ಯರಿಗೆ ಮತ್ತು ಕಟ್ಟೆ ಜನರಿಗೆ ಕೊಡುವಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಅವರಿಗೆ ಸಿಗ್ತದ ಇಲ್ವಾ ಅಂತೇಳಿ ನೋಡಿಕೊಂಡು ಅವರ ಪರವಾಗಿ ಧ್ವನಿ ಮತ್ತು ಅವರ ಪರವಾಗಿ ಶಕ್ತಿ ಆಗುವಂಥ ನಮ್ಮ ಸಮಿತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಅನುಕೂಲ ಇರುವವರಿಗಂತ ಗ್ಯಾರಂಟಿ ನಿಮ್ಮ ಅನುಷ್ಠಾನ ಸಮಿತಿ ಅಲ್ಲ. ಈ ಗ್ಯಾರಂಟಿ ಸ್ಕೀಮ್ನ ಪ್ರಯೋಜನ ಪಡೆಯುವವರು ಕೆಲವು ಆರಂಭದಲ್ಲಿ ಪಡಿತಾರೆ, ಕೆಲವು ಪಾಪ ಏನಪ್ಪ ಪಂಚಾಯತಲ್ಲಿ ನೋಡಿರೋದಿಲ್ಲ, ಅವ್ರಿಗೆ ಯಾಕೆ ಮಾತಾಡಬೇಕಂತ ಗೊತ್ತಿರೋದು, ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿರೋದಿಲ್ಲ. ಅಂತ ಭಾಳಷ್ಟು ಜನ 10-20% ಜನ ಪೇಪರ್ ಮತ್ತು TV ಓದದಂಥ ಜನಸಾಮಾನ್ಯರು ನಮ್ಮ ಸಮಾಜದಲ್ಲಿ ಇದ್ದಾರಂತ ನೀವು ಅರ್ಥ ಮಾಡಿಕೊಳ್ಬೇಕು. ಅಂಥವರ ಕಾಲು ಬುಡಕ್ಕೆ ಈ ಸ್ಕೀಮನ್ನು ಮುಟ್ಟಿಸಲಿಕ್ಕೆ ಇದೇ ನಿಮ್ಮ ಮೊದಲವಾದ ಆದ್ಯತೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ದೊಡ್ಡ ಮಟ್ಟದ ಕೆಲಸವನ್ನು ತಾವಿವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ, ಈಗ ಅರ್ಜಿ ಹಾಕಿದವರಲ್ಲ, ಇಂಥ ಅರ್ಜಿ ಹಾಕದೆ ಬಾಕಿ ಅದು ಎಲ್ಲಿ ಅದಿದ್ದಾರೆ ಒಂದು ಗ್ರಾಮದಲ್ಲಿ ಒಂದು ಆಲೋಚನೆ ತಾವು ಇವತ್ತು ಮಾಡಬೇಕಾಗ್ತದೆ. ಅಂತ ಹುಡುಕಿಕೊಂಡು ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ಇದು ಆಗಬೇಕಾದ್ರೆ ನೀವು ತಾಲೂಕು ಮಟ್ಟದಲ್ಲಿರುವಂಥ ಸಮಿತಿಯವರು ಗ್ರಾಮ ಮಟ್ಟಕ್ಕೆ ಹೋಗಬೇಕು. ಗ್ರಾಮ ಮಟ್ಟಿಗೆ ಮಾತ್ರ ಅಲ್ಲ, ಆ ಗ್ರಾಮದ ವಾರ್ಡ್ ಮಟ್ಟಿಗೂ ಕೂಡ ಹೋಗಬೇಕು. ಅದು ನಿಮ್ಮ ಈ ತಿಂಗಳ ಮೊದಲ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಗ್ರಾಮಕ್ಕೆ ಬಂದು ಆ ಗ್ರಾಮದ ವಾರ್ಡ್ಗಳಲ್ಲಿ ನೀವು ಅರ್ಧ ಮುಕ್ಕಾಲು ಗಂಟೆ ಭೇಟಿ ಕೊಟ್ಟು ಹೇಳಿದಾಗ ಯಾರಿಗಾದರೂ ಕೂಡ ಈ ವಾರ್ಡಿನಲ್ಲಿ ಸ್ಕೀಮ್ಗಳು ಸರಿಯಾಗಿ ಬರ್ತಾ ಇಲ್ಲ, ಸ್ಕೀಮ್ ಅರ್ಜಿ ಹಾಕಲಿಲ್ಲ ಅಂತೇಳಿ ಒಂದು ರೌಂಡ್ ನೀವು ಆದ ನಿಮ್ಮ ಒಂದು ಕೆಲಸ ನಿಮ್ಮದು ಮುಗೀತು. ಮತ್ತೆ ಅರ್ಜಿ ಹಾಕ್ತಿದ್ರೆ ಯಾಕೆ ಆಧಾರ್ ಕಾರ್ಡ್ ಇಲ್ವಾ, ಇನ್ನೊಂದಿಲ್ವಾ, ಅದನ್ನು ಸರಿಪಡಿಸ್ಕೊಂಡು ಹೋಗೋದು. ಮತ್ತು ಹಾಕಿದವರಿಗೆ ಅದು ಬರ್ತದ ಇಲ್ವಾ, ಏನು ಬರುವುದಿಲ್ಲ ಅಂತ ಸಮಸ್ಯೆ ಕೇಳಿಕೊಂಡು ಒಂದು ವಿಚಾರ ಇವತ್ತು ಆಗಿದೆ. ಇದನ್ನು ತಾವು ಪ್ರಾಮಾಣಿಕತೆಯನ್ನು ಮಾಡ್ತೀರೆಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇವತ್ತು ಇದೆ. ಆದ ಕಾರಣ ನಾನು ನಿಮಗೆ ಹೇಳೋದಿಷ್ಟೇ, ನೀವು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನನ್ನ ಜೊತೆಯ ಜಿಲ್ಲಾ ತಾಲೂಕಲ್ಲಿ ಸುತ್ತಾಡೋದು ಬೇಡ, ನಿಮ್ಮ ಗ್ರಾಮದ ವಾರ್ಡ್ ಮಟ್ಟದಲ್ಲಿ ಸುತ್ತಾಡುವಂಥ ಮೊದಲ ಆದ್ಯತೆ ಹಮ್ಮಿಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಸ್ಯೆ ಯಾವಾಗಲಿದ್ರೂ ಕೂಡ ತಹಶೀಲ್ದಾರ್ ಇಒ ಮತ್ತು ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ಇವತ್ತು ತಾವಿದ್ದೀರಿ, ಅವರನ್ನು ಸಂಪರ್ಕಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದೊಂದು ಅಧಿಕಾರಿಗೆ ಅವ್ರದ್ದಾದ ಜವಾಬ್ದಾರಿ ಇವತ್ತು ಕೊಟ್ಟಿದೆ. ಆ ಕೆಲಸವನ್ನು ತಾವೆಲ್ಲ ನಿಮ್ಮವರು ನಿಭಾಯಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಜನರು ಬಂದು ನಮ್ಮ ಹತ್ರ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಮಾತ್ರ ನಾವು ಮೆಂಬರ್ ಮತ್ತು ಅದರ ಅಧಿಕಾರಿಗಳಲ್ಲ. ಅದು ಏನಾದರೂ ಬಂದರೆ ನನಗೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಏನು ಸಮಸ್ಯೆ, ಎಲ್ಲಿ ಬಾಕಿಯಾಗಿದೆ, ಅದನ್ನು ನೋಡಿಕೊಂಡು ನಿಮಗೆ ಹೇಳುವಂಥ ಜವಾಬ್ದಾರಿ ಅದು ಅಧಿಕಾರ ಜವಾಬ್ದಾರಿ. ನಿಮ್ಮ ಹಂತದಲ್ಲಿ ಮುಗಿಸೋದಾದರೆ ಮುಗಿಸಲು ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನು ಮಾತಾಡಿಕೊಂಡು ಮುಗಿಸುವಂಥ ಕೆಲಸ ನಾವು ಅದನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರ ನಿಮಗೆ ನಾಳೆ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಬಹುಶಃ ನಿಮ್ಮನ್ನು ಈ ಗ್ಯಾರಂಟಿ ಸ್ಕೀಮ್ ಸದಸ್ಯರನ್ನಾಗಿ ಇವತ್ತು ಮಾಡಿ ನಿಮಗೆ ಅಧಿಕಾರಿ ಇವತ್ತು ಕೊಟ್ಟಿದೆ. ನಾನು ಹೇಳ್ತೇನೆ, ನನ್ನ ಕ್ಷೇತ್ರದಲ್ಲಿ ಈ 4 ಸ್ಕೀಮ್ಗೆ ಮಾತ್ರ ನೀವು ಗ್ಯಾರಂಟಿಯ ಪ್ರತಿನಿಧಿಗಳ ಸಮಿತಿ ಅಲ್ಲ, ಶಾಸಕರಿಂದ ಆಗುವ ನನ್ನ ಎಲ್ಲ ಕೆಲಸದ ಗ್ಯಾರಂಟಿ ಕೂಡ ನೀವು ನೋಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನನಗೆ ಇವತ್ತು ಮುಖ್ಯ. ನಾನು ಬಿಡುಗಡೆ ಮಾಡಿದಂಥ ಅನುದಾನವನ್ನು ಸಮರ್ಪಕ ಕೆಲಸ ಆಗ್ತಾ ಉಂಟಾ ಇಲ್ವಾ, ಕೆಲಸ ಆಗಿದೆಯಾ ಇಲ್ವಾ, ಅದು ಏನಾದರೂ ಬೇರೆ ಅನುಷ್ಠಾನ ಆಗಬೇಕಾ, ಗ್ರಾಮ ಪಂಚಾಯತ್ ಪರಿಸ್ಥಿತಿ ಏನಿದೆ,
ಅವರ ಅಭಿಪ್ರಾಯಗಳೇನಿದೆ ಇದನ್ನೆಲ್ಲ ಕೂಡ ನೀವು ಕ್ರೋಢೀಕರಿಸಿಕೊಂಡು ನನಗೆ ನೀವು ನನಗೆ ವರದಿಯನ್ನು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನನಗೆಲ್ಲ ಕಡೆ ಕೂಡ ಸಂಪೂರ್ಣವಾಗಿ ಎಲ್ಲ ಸಂದ ಹೋಗ್ಲಿಕ್ಕೆ ಆಗೋದಿಲ್ಲ. ತಳಮಟ್ಟದ ಸಮಸ್ಯೆ ಏನಂತ ನಮಗೆ ಗೊತ್ತಿರೋದಿಲ್ಲ. ನೀವು ಈ ಒಂದು ಜವಾಬ್ದಾರಿ ಇಸ್ಕೊಂಡು ಬೇರೆ ಬೇರೆ ಕೆಲಸ ಅದೇ ಬರೀ 4ಕ್ಕೆ ಮಾತ್ರ ಸೀಮಿತ ಮಾಡಬೇಕು. ನೀವು ಎಕ್ಸ್ಪ್ಯಾಂಡ್ ಯುವರ್ ಪವರ್. ನಿಮಗೆ ಇರುವಂಥ ಏನು ಅಧಿಕಾರ ಬರೀ 4 ಯೋಜನೆ ಕೊಟ್ಟಿದ್ದೇವೆ ಅಷ್ಟಕ್ಕೆ ಮಾತ್ರ ಅಲ್ಲ, ಅದನ್ನು ಸ್ವಲ್ಪ ವಿಸ್ತರಣೆಗೊಳಿಸುವಂಥ ಕೆಲಸ ಮಾಡಿ. ಸೊ ನಮ್ಮ ನಿಧಿಯಿಂದ ಇವತ್ತು ನಿಮಗೆ ಗೊತ್ತಿದೆ, ನಾವು ಅಂಗವಿಕಲರ ಸ್ಕೀಮಲ್ಲಿ ನಾವು ಇವತ್ತು ಸ್ಕೂಟರ್ ಕೊಡಬೇಕು ಅಥವಾ ಸ್ಕೀಮ್ಸ್ ಕೊಡಬೇಕು, ಶ್ರಮಶಕ್ತಿಯಿಂದ ನಾನು ಇದನ್ನು ಕೊಡಬೇಕು, ಯಾವುದು ಸ್ಕೀಮ್ ಲೋನ್ ಕೊಡಬೇಕು ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಅವಕಾಶಗಳಿದೆ. ನೀನು ನನ್ನ ಕ್ಷೇತ್ರದ ನನ್ನ ಶಾಸಕರಿಂದ ಯಾವುದೆಲ್ಲ ಸ್ಕೀಮ್ ಅದು ಯೋಜನೆ ಬರ್ತದೆ ಅದಕ್ಕೂ ಕೂಡ ಗ್ಯಾರಂಟಿ ಸಮಿತಿಗೆ ನನ್ನ ಜವಾಬ್ದಾರಿ ನಾನು ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ನೋಡಿಕೊಂಡು ಅದನ್ನು ಅನುಷ್ಠಾನ ಮಾಡಿಕೊಳ್ಳುವಂಥ ಕೆಲಸ ತಾವೆಲ್ಲ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನ್ನ ಅಧಿಕಾರಿಗಳು ಕೂಡ ಅಷ್ಟೇ, ಇವರು ಸರ್ಕಾರದ ನೇಮಕಾತಿ ಅಂತ ಸದಸ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಸರ್ಕಾರದ ಯೋಜನೆ ಏನಿದೆ ಅದನ್ನು ಅನುಷ್ಠಾನ ಇವರ ಮುಖಾಂತರ ಅನುಷ್ಠಾನ ಮಾಡೋ ಜವಾಬ್ದಾರಿ ನಿಮ್ಮದು ಸ್ಥಳೀಯ ಮಟ್ಟ ಅಧಿಕಾರಿಗಳು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಅವರಿಗೆ ಹೇಳಿ, ಮತ್ತು ಅಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಸಕ್ತಿ ವಹಿಸಿಕೊಳ್ಳುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸಿ, ಬಹುಶಃ ನಿಮ್ಮ ಅಧ್ಯಕ್ಷರನ್ನು ಸದಾ ನಾವು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಕಚೇರಿಗೆ ಸಂಬಂಧಪಟ್ಟಾಗೆ ಈಗ ಸ್ಥಳ ನಿಗದಿಪಡಿಸುವ ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಾ? ಈಗ ಅಧ್ಯಕ್ಷರಿದ್ದಾರೆ ನಮ್ಮ ಸಮಿತಿಗೆ ಅಂತ ನಿಮಗೆಲ್ಲ ಕೂಡ ಗೊತ್ತಿದೆ. ನೀವು ಚೆನ್ನಾಗಿ ಆಗಲಿ ಅಂತ ನಾವು ಶುಭಾಶಯ ನಾನು ಸಲ್ಲಿಸ್ತೇನೆ. 381 GST ಪೇ ಅಂತ ಉಂಟು ಸರ್. ಅಂದರೆ ಅವರಿಗೆ ನಾವು ಸಂಬಂಧಪಟ್ಟ GST ಇಲಾಖೆಯಿಂದ ದೃಢೀಕರಣ ಪಡ್ಕೊಂಡು ಮಾಹಿತಿಯನ್ನು ಕಳಿಸಿದ್ದೇವೆ ಹೆಡ್ ಆಫೀಸಿಗೆ ಸರ್. ಅದೇ ಅದು ನಮ್ಗೆ ಅಲ್ಲಿಂದ ಮಾಹಿತಿ ಬರಬೇಕು. ಆಯ್ತು ಆಯ್ತು ಸರ್. ಮತ್ತೆ ಕೆಲವು ರೇಷನ್ ಕಾರ್ಡ್ ಸಮಸ್ಯೆಯಿಂದ ಅಂದರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಹೌದು. ಮತ್ತೆ ಕೆಲವು ಡೆತ್ ಆದ ಕುಟುಂಬದಲ್ಲಿ ಸರ್ ಆ ಯಜಮಾನಿಯ ಹೆಸರನ್ನು ಚೇಂಜ್ ಮಾಡಿ ಮತ್ತೊಬ್ಬರಿಗೆ ಮಾಡಬೇಕಿದ್ರೆ ಅದು ಸಹ ಆಗ್ತಾ ಇಲ್ಲ ಸರ್. ಉಂಟು, ಅದರಲ್ಲಿ ಯಜಮಾನಿ ಅಂತ ಬರಬೇಕಲ್ಲ ಸರ್. ಯಜಮಾನಿ ಅವರು ಡೆತ್ ಆದವರು ಇರ್ತಾರಲ್ಲ ಸರ್. ಅಲ್ಲ, ಈಗ IT ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಓಕೆ, ಅದು ರಾಜ್ಯ ಮಟ್ಟದ ರೇವಣ್ಣ ಸಾಹೇಬರು ರಾಷ್ಟ್ರ ಮಟ್ಟಕ್ಕೆ ಅದು ಮಾಡ್ತಾರೆ. ನಮ್ಮ ಈಗ ರಾಜ್ಯ ಮಟ್ಟದ GST ಇದೆ ಅಲ್ಲ, ಅದು ಈಗ ಏನಾಗಿದೆ ಅಂದ್ರೆ ಸರ್, ಈಗ ಒಂದು ಟೈಮಲ್ಲಿ ನಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಬಂತು, ಈ ಟೈಮ್ ಕೊಟ್ಟಿದ್ರು. ಆ ಟೈಮ್ ಮುಗಿದರೆ 1,000 ಪೆನಲ್ಟಿ ಕಟ್ಟಬೇಕಂತ ಹೇಳಿದ್ರು. ಆ 1,000 ಪೆನಲ್ಟಿ ಯಾರು ಕಟ್ಟಿದ್ದಾರೆ ಅವರದ್ದು ಸಹ GST ಅಲ್ಲಿ ಆ್ಯಡ್ ಆಗಿದೆ. ಅದಕ್ಕೆ ಈಗ ಏನಾಗಿದೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಸರ್ 140 ಅವರು ಲೆಟರ್ ಕೊಟ್ಟಿದ್ದಾರೆ. ಯಾರು GSTಗೆ ಸಂಬಂಧಪಟ್ಟ ಇಲಾಖೆಯವರು ನಿನ್ನೆ ಅವರು ಸಹ ಬಂದಿದ್ರು ಸರ್. ಅವರಿಗೆ ಈಗ ನಮ್ಮ ಇಲ್ಲಿಂದ ಯಾರದು ಅದರ ಬಗ್ಗೆ ಈಗ ಲೆಟರ್ ಕೊಡೋದು ಇಲ್ಲದ್ರೆ ಅಲ್ಲಿಂದ ಲೆಟರ್ ತರಿಸೋದು ಸರ್. ಜಿಲ್ಲಾ ಮಟ್ಟದಲ್ಲಿ ಅವರು ಇದ್ದಾರೆ, ಮಾಡಿದ್ದಾರೆ. 140 GST ಸಮಸ್ಯೆ ಏನಿದೆ ಅಲ್ಲಿ ಇಲ್ಲಿ ಸಮಸ್ಯೆ ಪರಿಹಾರ ಇದೆ ಸರ್. IT ಇಲ್ಲ, IT ರಾಷ್ಟ್ರ ಮಟ್ಟದ ಅಲ್ಲಿಗೆ ರಾಜ್ಯ ಸರ್ಕಾರ ಲೆಟರ್ ಕಳಿಸಿದ್ದಾರೆ. ನಮ್ಮಲ್ಲಿಂದ ಸರ್ ಪಾರ್ಟಿ ಹೋಗಿ ನಾವು ಇಲ್ಲಿಂದ ದೃಢೀಕರಣ ಕೊಡ್ತೇವೆ. ಈಗ ಸದಸ್ಯರು ಎಲ್ಲರೂ ನಾವು ಅಂಗನವಾಡಿ ಕಾರ್ಯಕರ್ತೆಯ ಮೂಲಕ ಅವರಿಗೆ ತಿಳಿಸ್ತೇವೆ. ಅವರು IT GST ಆಫೀಸಿಗೆ ಹೋಗಿ ದೃಢೀಕರಣ ತಗೊಂಡು ಬಂದು ನಮ್ಮ ಕಚೇರಿಗೆ ಕೊಡ್ತಾರೆ ಸಂಬಂಧಿಸಿದ ದಾಖಲೆಗಳನ್ನು ಇಟ್ಟು. ಆ ರೇಷನ್ ಕಾರ್ಡು, ಅವರು ಗೃಹಲಕ್ಷ್ಮಿ ನೋಂದಾಯಿಸಿದ ಅರ್ಜಿದು ಕಾಪಿ, ಆಮೇಲೆ ಆಧಾರ್, ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಅವರದೊಂದು ಲೆಟರ್ ಇಷ್ಟಿಟ್ಟು ನಮ್ಮ ಕಚೇರಿಗೆ ಕೊಡ್ತಾರೆ. ಅದನ್ನು ನಾವು ಉಪನಿರ್ದೇಶಕರ ಕಚೇರಿ ಕಳಿಸಿಬಿಟ್ಟು ಮತ್ತೆ ನಾವು ಹೆಡ್ ಆಫೀಸಿಗೆ ಕಳಿಸ್ಲಿಕ್ಕೆ. ನೆಕ್ಸ್ಟ್ ಮೀಟಿಂಗ್ ಆಗುವಾಗ ಈ ಅದರಲ್ಲಿ ಏನಾದರೂ ಒಂದು ಪರಿಹಾರ ಆಗ್ಬೇಕಲ್ಲ, ಇದ್ರೆ ನೆಕ್ಸ್ಟ್ ಮೀಟಿಂಗ್ ಕರೆಯಲಿಕ್ಕೆ ಸಹ ನಮ್ಗೆ ಅಷ್ಟೊಂದು ಸರಿಯಾಗೋದಿಲ್ಲ. ಪ್ರತಿ ಮೀಟಿಂಗ್ ಚಹಾ ಕುಡಿಲಿಕ್ಕೆ ಬಂದ್ರೆ ಅಷ್ಟು ನಮ್ಗೆ ಸರಿ ಅದಕ್ಕೆ ಪರಿಹಾರ ಬೇಕು. ಅದಕ್ಕೆ ನಾವು ಹೇಳೋದು ಅದಕ್ಕೆಲ್ಲ ಸದಸ್ಯರು ನಾವು ಒಟ್ಟಿಗೆ ಸೇರಿ ಮತ್ತೆ ಇಲಾಖೆಯವರು ಕಂಪಲ್ಸರಿ ನಮಗೆ ಸಹಕಾರ ಬೇಕಿ. ನಾವೆಲ್ಲ ಸೇರಿ ಅವರ ಸಮಸ್ಯೆಯನ್ನು ಮತ್ತೆ ಇನ್ನೊಂದೇನೆಂದ್ರೆ ಗ್ರಾಮ ಮಟ್ಟದಲ್ಲಿ CDP ಹೇಳಿದೆ, ನಾವು ಇಲ್ಲಿಗೆ ಮೈಲ್ ಮಾಡಲಿಕ್ಕೆ ನಮ್ಮ ತಾಲೂಕಿಗೆ ಮೈಲ್ ಮಾಡಲಿಕ್ಕೆ ಗ್ರಾಮ ಮಟ್ಟದಲ್ಲಿ ಇಷ್ಟೇ ನಮಗೆ ಈಗ ತರಿಸ್ತಾರೆ. ಇನ್ನು ಯಾರ ಸಮಸ್ಯೆ ಇದೆ ಇಷ್ಟು ಅವರ ಟೆಲಿಫೋನ್ ನಂಬರ್ ಮತ್ತೆ ಅಡ್ರೆಸ್ ಕೊಡ್ಲಿಕ್ಕೆ ಹೇಳಿದ್ದೇನೆ, ಅದು ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ತಾಲೂಕಿನ ನಾವು ಮಾತಾಡಿದ್ದೇವೆ. ಈಗ ಸಮಸ್ಯೆ ಇದ್ದವರ ಟೆಲಿಫೋನ್ ನಂಬರ್ ಸಹ ನಮ್ಮ ಸದಸ್ಯರನ್ನು ಕೊಟ್ರೆ ಅವರ ಮನೆಗೆ ಹೋಗಿ ಏನು ನಾವೊಂದು ಬರೋ ಮೀಟಿಂಗ್ ಸ್ವಲ್ಪ ಮಾಡಿ. ಮೊನ್ನೆ 10ನೇ ತಾರೀಕಿಗೆ ಲಾಸ್ಟ್ ಆಗಿದೆ ಸರ್ GST ಮಾಡುವಂಥದ್ದೆಲ್ಲ. ಹಾಗಾಗಿ ಅದರ ನಂತರ ವೆಬ್ಸೈಟ್ ಕ್ಲೋಸ್ ಮಾಡಿದ್ದಾರೆ ಸರ್.
ಈಗ ಕರೆಕ್ಷನ್ದು ಅಷ್ಟೇ. ಈಗ ಮೇಡಮ್ ಹೇಳಿದಾಗೆ ಕುಟುಂಬದ ಮುಖ್ಯಸ್ಥರ ಚೇಂಜಸ್ ಬದಲಾವಣೆದೆಲ್ಲ ಅಪ್ಲಿಕೇಶನ್ ಇದೆ. ಅದು ಅಪ್ಲಿಕೇಶನ್ ಮೊನ್ನೆ 10ನೇ ತಾರೀಕು ಲಾಸ್ಟು, ಆಮೇಲೆ ಏಪ್ರಿಲ್ 15 ಲಾಸ್ಟ್ ಮಾಡಿದ್ದಾರೆ. ಇಲ್ಲ 17ನೇ ತಾರೀಕು ತನಕ ಆಗಿದೆ. ನಂತರದ ವೆಬ್ಸೈಟ್ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಇಲ್ಲ ಸರ್, ಅದು 3,500 ಅಪ್ಲಿಕೇಶನ್ಸ್ ಇತ್ತು ಸರ್. ರಾತ್ರಿ 10 ಗಂಟೆ ತನಕ ಮಾಡಿದ್ವಿ, ಬಟ್ ಆಗಲಿಲ್ಲ ಸರ್. ಅಲ್ಲ, ಅವ್ರು ಹಾಕಿರೋದು ಹೌದು ಸರ್. ಅದು ಇಲ್ಲಿ ಅಪ್ರೂವ್ ಮಾಡಲಿಕ್ಕೆ ಅಂದರೆ ಸರ್ವರ್ ತುಂಬ ಡಲ್ ಇರುತ್ತೆ, ಡೌನ್ ಇದೆ ಸರ್. ಇನ್ನು 2,500 ಇದೆ ಸರ್. 3 ದಿವಸ ಕೊಟ್ಟಿದ್ದಾರೆ ಅಷ್ಟೇ ಸರ್. ಇಲ್ಲ ಸರ್, ಸರ್ವರ್ ಡೌನ್ ಇತ್ತು, ಅಷ್ಟು ಸ್ಪೀಡ್ ಆಗಲ್ಲ ಸರ್, ತುಂಬ ಸ್ಲೋ ಸರ್. ಇಲ್ಲ, ನಮ್ದು ಉಳ್ಳಾಲದೇ ಜಾಸ್ತಿ ಆಗಿರೋದು ಸರ್. ಇಡೀ ಡಿಸ್ಟಿಕಲ್ಲಿ ಉಳ್ಳಾಲದೇ ಜಾಸ್ತಿ ಆಗಿರೋದು. ಅದೇ ಅಪ್ರೂವ್ ಮಾಡಿರೋಂಥದ್ದೆಲ್ಲ. ಹೌದು. ರಾತ್ರಿ 10 ಗಂಟೆ ತನಕ ಕುತ್ಕೊಂಡು ಮಾಡಿದ್ದೀವಿ ಸರ್. ಇಲ್ಲ, ಸರ್ವರ್ ಸ್ಲೋ ಇದ್ದಾಗ ತುಂಬ ಸ್ಲೋ ಆಗುತ್ತೆ ಸರ್. ಸರಿ ಸರ್, ಆಯ್ತು ಸರ್, ಹೇಳಿದ್ದೀವಿ ಸರ್. ಹಾಗೆ ಆಯ್ತು ಸರ್. ಯಾವುದೆಲ್ಲ ಅಲ್ಲಿ ಗೋಡನಲ್ಲಿ ಒಂದು ತಿಂಗಳಿಗೆ ಎಷ್ಟು ಅಕ್ಕಿ ಬರ್ತದೆ, ಎಲ್ಲಿಗೆ ಎಷ್ಟು ಹೋಗ್ತದೆ, ಇದರಲ್ಲಿ ವೈಟ್ ರೈಸ್ ಎಷ್ಟು, ಬಾಯ್ಲ್ ರೈಸ್ ಯಾರಿಗೆ ಎಷ್ಟು ಹೋಗ್ತದೆ ಅಂತ ಹೇಳಿ ಕ್ಲಾರಿಟಿ ನೀವು ತಗೊಳ್ಬೇಕು. ಅದು ಸರಿಯಾಗ್ಬೋದು, ಅದು ಸರಿಯಾಗಲಿಕ್ಕೆ ಯಾವ ರೀತಿ ಅದು ಸರಿ ಮಾಡುವ? ರೇಷನ್ ಕಾರ್ಡ್ ಇದ್ದು ಕೂಡ ಕೆಲವು KYC ಮಾಡಿ ಬಾಕಿ ಇದ್ದದ್ದು ಇತ್ತು. ಮೊದಲು KYC ಮಾಡಿದ್ದು ಅರ್ಜಿ ಗೊತ್ತಿರಲಿಲ್ಲ. ನಂತರ KYC ಆಗಿ ಕೂಡ ಇಷ್ಟಿಲ್ಲ, 6 ತಿಂಗಳಾದರೂ ಕೂಡ ಅರ್ಜಿ ಆಗಿಲ್ಲ. ಅದೇನು ಕಾರಣ? ನೀವಂತಲ್ಲ, ನಮಗೆ ಯಾರಾದ್ರೂ ಕೇಳಲಿಕ್ಕೆ ಹೇಳ್ಬೇಕಲ್ಲ, ಮಾಹಿತಿ ಕೊಡ್ಬೇಕಲ್ಲ. ಈಗ ನಮ್ಮ ಗ್ರಾಮದಲ್ಲಿ ಆ ರೀತಿ ಉಂಟು. ರೇಷನ್ ಕಾರ್ಡ್ ಉಂಟು, ಅದು ಒಂದು ಮಕ್ಕಳು ಫಸ್ಟಿಗೆ KYC ತೆಗೆಯುವುದು ಅಂತ ಹೇಳ್ತಿದ್ರು. ಅದನ್ನು ನಾವು KYC ಮಾಡಿ ಸರಿಸಿ ಮಾಡಿದ್ದೇವೆ. ಆದರೂ ಕೂಡ ಅರ್ಜಿ ಈಗ ಆಗಲಿಲ್ಲ. ಅದನ್ನು ಪ್ರೊಸೀಜರ್ ಸರಿಯಾಗಬೇಕು. ಅದಕ್ಕೆ ನಾವು ಯಾವ ರೀತಿ ಮಾಡೋದು ಅಂತ ಮುಂದೆ ನಮಗೆ ಮಾಹಿತಿ ಕೊಡ್ಬೇಕಲ್ಲ. ಹೌದು, ರೇಷನ್ ಕಾರ್ಡ್ ಸರಿ ಇಲ್ಲ ಅಂತ ಹೇಳಿ ಕೆಲವರು ಬೇರೆ ವಿಷಯ. ಒಂದು ಮರಣ ಆದ ನಂತರ ಯಜಮಾನಿಲ್ಲ ಅಂತ ಹೇಳಿ. ಈಗ ರೇಷನ್ ಕಾರ್ಡ್ ಇದ್ದು ಕೂಡ ಕೆಲವು KYC ಮಾಡೋ ಸಮಯದಲ್ಲಿ ಮಾಡಲಿಲ್ಲ, ತಮ್ಮ ಕೊಡೋದು ಬಾಕಿ ಇತ್ತು. ನಂತರ ಅದು ಮಾಡಿದ್ದಾರೆ, ಮಾಡಿದ್ರು ಕೂಡ ಸರಿಯಾಗಲಿಲ್ಲ. ಈಗ 6 ತಿಂಗಳು ಹೋದ್ರು ಕೂಡ ಸರಿಯಾಗಲಿಲ್ಲ. ರಾಜ್ಯ ಮಟ್ಟದಲ್ಲಿ ನಮ್ಮ ಆಲ್ರೆಡಿ ಒಮ್ಮೆ KYC ಕೊಟ್ಟರೆ 6 ಮಂತ್ಸ್ ಮೂವ್ಮೆಂಟ್ ಆಗಿಲ್ಲ. KYC ಸಕ್ಸಸ್ಫುಲ್ ಅಂತ ಹೇಳಿ ಬರ್ತದೆ ಸ್ಟೇಟಸ್. ಅಂದರೆ ಡೆತ್ ಆಗಿದ್ದವರ ಹೆಸರಲ್ಲಿ ಗೃಹಲಕ್ಷ್ಮಿ ಖಾತೆ ಉಂಟು. ನಾವು ನಮ್ಮ ಆಫೀಸಲ್ಲಿ ಡೆತ್ ಆದವರ ಹೆಸರು ತೆಗಿಸಿ ಕಳಿಸ್ತಿದ್ದೆ. ಅವ್ರು ತೀರೋಗಿದ್ದಾರೆ ಅಂತ ಹೇಳಿ ಗೃಹಲಕ್ಷ್ಮಿಯಿಂದ ಅವರು ನಾವು ಇದ್ದವರ ವಿಚಾರ ಅವರು ಯಾವುದು ಕೂಡ ದೊಡ್ಡ ಕಷ್ಟದಲ್ಲಿರುವಾಗ ಅಂತ ಕುಟುಂಬದವರಿದ್ದಾರೆ. ಅವರಿಗೇನಾದ್ರು ಮಾಡ್ಲಿಕ್ಕೆ ಒಂದು ಮುಂದೆ ಅವಕಾಶ ಇದ್ರೆ ಮಾಡಿಕೊಡ್ತಾರೆ. ಐಟಿಗೆ ಸಂಬಂಧಪಟ್ಟ ಹಣಗಾಗಿ ಮಾಡೋದು. ಸಾಲ ಬ್ಯಾಂಕಲ್ಲಿ ಕೊಡುವಾಗ IT ಇಲ್ಲದೆ ಕೊಡುವುದಿಲ್ಲ, ಅದಕ್ಕಾಗಿ ಸಹ IT ಮಾಡ್ತಾರೆ. ಇವರು ನಮ್ಮ ಅರ್ಹ ಫಲಾನುಭವಿಗಳು. ಈಗ ಇವರಿಗೆ ಈ IT ಇದರಲ್ಲಿ ಬಾಕಿ ಆಗಿರ್ತದೆ. ಇದಕ್ಕೇನಾದ್ರೂ ಒಂದು ಮಾಡ್ಲಿಕ್ಕೆ ಒಂದು ಅವಕಾಶ ರಾಜ್ಯ ಮಟ್ಟದ ಅಲ್ಲ ಅಂತ ಮೊದಲೇ. ಹೌದು, ಅದು ಅಲ್ಲ, ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಪ್ರಸ್ತಾಪನೆ ಕಳಿಸಿದ್ದಾರಂತೆ. ಬರದ ಕುಟುಂಬಗಳು ಇವೆ. ಸಮಸ್ಯೆ ಏನಂದರೆ, ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹೋಗಿ ಅಲ್ಲಿ ಹೋಗಿ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ. ಅವರು ನೀವು NPS ಮಾಡಿ ಬ್ಯಾಂಕಿಗೆ ಹೋಗಿ ಆಧಾರ್ ಇದೆಲ್ಲ ಮಾಡಿ ಅಂತ ಹೇಳ್ತಾರೆ. ಬ್ಯಾಂಕಿಗೆ ಹೋದರೆ ಕೂಡ ಅಲ್ಲಿ ಮಾಡುವಾಗ ಪುನಃ ಅದು ಕೊಟ್ಟ ನಂತರ ನೀವು ಪೋಸ್ಟ್ ಅಕೌಂಟ್ ಮಾಡಿ ಅಂತ ಹೇಳ್ತಾರೆ. ಪೋಸ್ಟ್ ಅಕೌಂಟ್ ಸಹ ಮಾಡಿದೆ, ಕೆಲವು ಸಹ ಇಷ್ಟ ತನಕ ಬರಲಿಲ್ಲ. ಅಂಥ ಸಮಸ್ಯೆಗೆ ನಾನು ಹೇಳೋದು, ಬ್ಯಾಂಕಿನವರಿಗೆ ಕರ್ಕೊಂಡು ತಂದು ಅದನ್ನೊಂದು ಬ್ಯಾಂಕಲ್ಲಿ, ಎಲ್ಲ ಬ್ಯಾಂಕಲ್ಲಿ ಗೃಹಲಕ್ಷ್ಮಿ ಸಂಬಂಧಪಟ್ಟ ಬಡವರು ಬರುವಾಗ ಅವರನ್ನು ಒಂದು ಅದೇ ಬ್ಯಾಂಕಲ್ಲಿ ಕರೆಕ್ಟಾಗಿ ಅವರ ಅಕೌಂಟ್ NPS ಮಾಡಿ ಕೊಡಬೇಕಂತ ಸಮಿತಿಯಲ್ಲಿ ನಾನು ಹೇಳಿ. ನಮ್ದು 200 ಒಳಗಡೆ ಬರ್ತಾ ಇದೆ, ನಮಗೊಂದು ಯೋಜನೆಯಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಸರ್. ಅದೊಂದು ಚೆಕ್. ಮತ್ತೇನು ಸಮಸ್ಯೆ ಇಲ್ಲ. ಆ ಇಯರ್ಲಿ ಅಸೆಸ್ಮೆಂಟ್ ಮಾಡಿದ್ರೆ ಕೆಲವೊಂದು ಫಲಾನುಭವಿಗಳನ್ನು ನಾವು ಸೇರಿಸಲಿಕ್ಕೆ ಆಗ್ತದೆ. ಆ ಎವರೇಜ್ ಲಿಮಿಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. DBT ಮೂಲಕ ಹಣ ಹೋಗಿದೆ ಸರ್. ಯಾವ್ದು ಸರ್? ಹಾಂ ಸರ್, ಯುವನಿಧಿ 2023 ಫಸ್ಟ್ ಔಟ್ ಆದಂಥ ಅಭ್ಯರ್ಥಿಗಳಿಗೆ ಪ್ರಾರಂಭವಾದಂಥ ಒಂದು ಸ್ಕೀಮ್ ಸರ್. ಹೌದು ಸರ್, 223 ಸರ್. ಮೊದಲು ಪ್ರಾರಂಭದಲ್ಲಿ 2020 ಮತ್ತೆ ಸ್ಟೇಟಿಂದ ಹೇಗಿದ್ದಾರೆ ಸರ್. 2024 ಪಾಸ್ ಆದವರು ಕೂಡ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸರ್. ಇದರಲ್ಲಿ ಪ್ರಮುಖವಾಗಿ ಅವರು ಕರ್ನಾಟಕದ ಅಭ್ಯರ್ಥಿಯಾಗಿ ಈಗ ಆಗ್ಬೋದು ಸರ್, ಈ ವರ್ಷ ಆಗ್ಬೋದು ಸರ್.
ಮತ್ತೆ ಸರ್ ಅವರು 6 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ಬೇಕು ಸರ್. 6 ವರ್ಷ ಇಲ್ಲೇ ಇರಬೇಕು. ಇಲ್ಲೇ ಇರ್ಬೇಕು ಸರ್. ಎಲ್ಲಿಂದ ಸ್ಟಾರ್ಟ್ ಆದ್ರೆ 6 ವರ್ಷ SLC 8th 5th ಇಲ್ಲ ಸರ್, ಡಿಗ್ರಿ ಮತ್ತೆ ಡಿಪ್ಲೊಮಾ ಕೂಡ ಸಿಗುತ್ತಲ್ಲ ಸರ್. ನಂತರ ನಂತರ ಹೌದು ಸರ್. 6 ವರ್ಷ ಅವರು ವ್ಯಾಸಂಗ ಮಾಡಿದ್ರೆ ಸರ್. 12 ಮತ್ತೆ ಡಿಗ್ರಿ 3 ವರ್ಷ 5 ವರ್ಷ 5 ವರ್ಷ ಇಲ್ಲೇ ಇರಬೇಕು. ಹೌದು ಸರ್. ನಂತರ SLC ನಂತರ ಅವರು 6 ವರ್ಷ ಬಿಟ್ಟು ಇಲ್ಲಿ ವ್ಯಾಸಂಗ ಆಗಿದ್ರು ಸರ್. ಡೊನೇಷನ್ ಡಿಗ್ರಿ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಅವರಿಗೆ ಸಿಗುದಿಲ್ಲ ಅಂತ. ಇನ್ನೊಂದು ಸರ್, ಪ್ರಮುಖವಾಗಿದ್ರಲ್ಲಿ ಅವರಿಗೆ 24 ಕಂತು ಹಣ ಜಮಾ ಆಗುತ್ತೆ ಸರ್. ಈಗ 180 ದಿನ ಕಡಿಬೇಕು ಸರ್. ಅಂದರೆ 6 ತಿಂಗಳು ಪಾಸ್ ಆಗಿ 6 ತಿಂಗಳು ಕಳೆದಾಗ ಅವರಿಗೆ DBT ಮೂಲಕ ಹಣ ಆಗಬೇಕು. ಮತ್ತು ಅವರು ಡೊನೇಷನ್ ವೆರಿಫಿಕೇಶನ್ SSLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರ್ತಾರೆ ಸರ್. SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ ಅದರ ಬಗ್ಗೆ ಒಂದು ಸಂಬಂಧಪಟ್ಟ DC ಮತ್ತು ಮುಖಾಂತರ ಯಾವ ಮುಖಾಂತರ ಮಾಹಿತಿ ಕೊಡ್ತೀವಿ. ಇನ್ನೊಂದು ಕಡೆ ಬೇಡಿಕೆ ಇದೆ ಗೌರ್ಮೆಂಟ್ ಬಸ್ಸಿಗೆ, ಅಂಥವು ಕೂಡ ನೋಡಿಕೊಂಡು ಅದನ್ನು ಕೂಡ ಫಾಲೋ ಮಾಡಿ ಕೆಲಸ ಮಾಡಬೇಕು. ನಮ್ಮ ರೌಕಲ್ಯಾಣ ಬಸ್ ಕಂಡಕ್ಟರ್ ಆಫೀಸ್ ಒಂದು ದಿವಸ ಫ್ರೀ ಇದ್ದಾಗ ಇದು ಮೊನ್ನೆ ಈ ರೀತಿ ಕಂಪೇರ್ ಮಾಡ್ತಾರೆ. ಒಂದು ಟೈಮಲ್ಲಿ ಹೋಗ್ತಲ್ಲ, ಯಾಕೆ ಹೋಗ್ತಲ್ಲ ಏನಂದ್ರೆ ನಾನು ನಿನ್ನೆ ಡಿಸರ್ಗೆ ಹೇಳಿದ್ದೇನೆ. ಸೊ ನೀವು ಮೀಟಿಂಗ್ ಕಂಟಿನ್ಯೂ ಮಾಡಿ. ನಮಗೆ ಒಂದು ಬಸ್ ಉಪ್ಪಳದಲ್ಲಿ ಅಲ್ಲೆಲ್ಲ ಹೇಳ್ತಾ ಇದ್ದಾರೆ, ಇನ್ನೊಂದು ಬಸ್ ಸಂಡೆ ಎಲ್ಲ ತುಂಬ ಕಷ್ಟ ಆಗ್ತದೆ. ಒಂದೇ ಇರುತ್ತೆ ಬಸ್, ಸಿಟಿ ಬಸ್ಸಲ್ಲಿ. ಸಿಟಿ ಬಸ್ಸಲ್ಲಿ ಯಾವುದು ಜನ ಜಾಸ್ತಿ ಇದ್ದಾರೆ, ಅಷ್ಟೊಂದು ನಮಗೆ. ಈಗ ಈ ಬಸ್ಸಿನ ಬಗ್ಗೆ ಯುವ ನಿಧಿ ಬಗ್ಗೆ ಕೂತ್ಕೊಂಡು ಐಟಿನಲ್ಲಿ ಕೊಡಿ, ಒಂದು ಡಿಪಾರ್ಟ್ಮೆಂಟ್ ಅವರಿಗೆ ಕೊಡಿ, ಒಂದು ನನಗೆ ಕೊಡಿ, ಮತ್ತೆ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು. ಸಭಾಪತಿಗಳಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಬೇಕು. ಹಾಗೆ ಇನ್ನೊಂದು ಸಭೆಯನ್ನೇ ಹಾಜರಿರ್ತಕ್ಕಂಥ ನಮ್ಮ ಸಭೆಯ ಅಧ್ಯಕ್ಷರಾದಂಥ ರಫೀಕ್ನವರು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಎಲ್ಲ ನಮ್ಮ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲ ಇಲಾಖಾ ತಹಶೀಲ್ದಾರ್ ಪುಟ್ಟರಾಜು, ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ದಯಾನಂದ್ ಬಿ, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್, ಅನುಷ್ಠಾನ ಸಮಿತಿ ಸದಸ್ಯರು ದೇವಣ್ಣ ಶೆಟ್ಟಿ ಕೊಣಾಜೆ, ಸಮೀರ್ ಪಜೀರ್, ವಿಲ್ಫ್ರೆಡ್ ಡಿಸೋಜಾ, ಅಬ್ದುಲ್ ಸಲಾಂ ಕೇಸಿರೋಡ್, ರಾಘವ ಒಚ್ಚಿಲ್, ಜೆಸಿಂತಾ, ರೇವತಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲ್ಗೆಡಿದ್ದರು. ಉಳ್ಳಾಲ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗುರುದತ್ ಎತ್ಕೊಂಡರು.